ಉಡುಪಿ ಜಿಲ್ಲೆಯ ಅಜ್ಜರಕಾಡುವಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯೋತ್ಸವ ಸಮಿತಿಯ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು. ಹುತಾತ್ಮರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಸಮಾವೇಶದ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ದೇಶಭಕ್ತಿ ಗೀತೆ ಪ್ರಸ್ತುತಿಗೊಂಡಿತು. ಜಿಲ್ಲಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಧ್ವಜಾರೋಹಣ ನೆರವೇರಿಸಿ ಶುಭ ಸಂದೇಶವನ್ನ ನೀಡಿದರು. ಗೌರವ ಸ್ವೀಕಾರ ಬಳಿಕ ಪಥಸಂಚಲನ ನಡೆಯಿತು. ಪಥಸಂಚಲನ ವಿಸರ್ಜನೆ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಮಚೇಂದ್ರ ಹಕ್ಕಿ ಸೇರಿದಂತೆ ಹಲವು ಮಂದಿ ಅತಿಥಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. Saint Cecilia's High School, Bhumikera Games, Bhumika Blue, Saint Cecilia's High School, Lyson, Grey, Police Band, DRW, Pritham Shetty, Blue, Floor College, Udupi, MCC Army, MCC Navy, Avulu, Vili, the Karnataka History, MCC Navy, Uduguru, Ramesh, Vili, ಸರ್ಕಾರಿ ಪ್ರೌಢಶಾಲೆ ಅಜ್ಜರಕಾಡು ಹುಡುಗಿಯರು ಹುಡುಗಿಯರಿಗೆ ಈ ಪಥಸಂಚಲನವು ಬಳಿಕ ಬಹಳ ಮುಖ್ಯ. ಪೊಲೀಸ್ ಜಿಲ್ಲೆಯಲ್ಲಿ ಪಥಸಂಚಲನವನ್ನು ನಡೆಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಇದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಜಿಲ್ಲೆಯ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಅಧಿಕಾರಿಯಾಗಿರುವಂತಹ ಶ್ರೀ ಪ್ರಸನ್ನ ಎಚ್, ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಅಕ್ಷಯ್ ಎಂ ಹಾಕೆ, ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ GS ಮಮತಾದೇವಿ, ಇವರೆಲ್ಲರ ಗಣ್ಯರ ಉಪಸ್ಥಿತಿಯೊಂದಿಗೆ ಬಹಳ ಆಕರ್ಷಕಮಯವಾದಂತಹ ಪಥಸಂಚಲನ, ವಿವಿಧ ಕಾಲೇಜುಗಳು, ಅದೇ ರೀತಿ ವಿವಿಧ ಇಲಾಖೆಗಳ ಸುಮಾರು 17 ವಿವಿಧ ತಂಡಗಳೊಂದಿಗೆ ಅತ್ಯಂತ ಆಕರ್ಷಕಮಯವಾದಂತಹ 77ನೇ ವರ್ಷದ ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ ಸನ್ನದ್ಧವಾಗಿದೆ. ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಪಥ ಮನುಷ್ಯನ ಬದುಕು ಕಟ್ಟಿರುವುದೇ ಪ್ರೀತಿ ಮತ್ತು ನಂಬಿಕೆ. ಈ ಪ್ರೀತಿ ನಂಬಿಕೆ ಇದನ್ನು ತುಂಬ ಎತ್ತರಕ್ಕೆ ಒಯ್ಯುತ್ತದೆ. ಎಂತಹ ವಿಶೇಷವಾದಂತಹ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ನಾವು ಶಿಸ್ತನ್ನು ರೂಢಿಸಿಕೊಳ್ತೇವೆ, ಪ್ರೀತಿಯನ್ನು ಬೆಳೆಸಿಕೊಳ್ತಾ ಇದ್ದೇವೆ, ನಂಬಿಕೆಯನ್ನು ದೃಢ ಮಾಡಿಕೊಳ್ತಾ ಇದ್ದೇವೆ. ಮಕ್ಕಳು ನಾವೆಲ್ಲ ಅತ್ಯಂತ ಆನಂದದಿಂದ ಬದುಕನ್ನ ಕಟ್ಕೊಳ್ಬೇಕಾದವರು ಅನ್ನೋದು ಸತ್ಯ. ಸಚಿವೆಯರಿಗೆ ಮುಖ್ಯ ಕರ್ನಾಟಕ